సొల్మిలు నమ్మకుడ్ల తుడు వార్తలు యాను డాక్టర్ ప్రియా హరీష్ ఇత ముఖ్యాంశాలు. ರಾಜ್ಯದ ಸೊರಲಕ್ಕಾದಿನ ಸಿಡಿ ಕೇಸನ್ನು ಕಾನೂನುಗೂ ಸರಿಯಾದ ತನಿಖೆ ಮಲ್ಪುವ ಇದಕ್ಕೆ ಕಾಂಗ್ರೆಸ್ ತಗಲಿನ ಪಾಠ ಅಗತ್ಯ ಇಚ್ಚಿ ಬಜ್ಪೇಡ್ ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿ. ಪರ್ದು ಅಮಲುಡು ಕಾರು ಬುಡ್ದು ಒರಿಯನ ಜೀವದೆತ್ತಿನ ನೀರಾವರಿ ಇಲಾಖೆದ ಇಂಜಿನಿಯರ್ ಷಣ್ಮುಗಂ ಜೀವ ಕಳೆಯುన్నారు ಎ ಆನಂದ್. ಪೊಲೀಸರಿಡಿದು ಷಣ್ಮುಗಂ ಬಂಧನ. ಧರ್ಮಸ್ಥಳದ ನೇತ್ರಾವತಿ ತೀರ್ಥ ಮೀಪುನ ಜಾಗೆ ಸುದೆಟ್ಟು ಸೇವಾ ಸಂಘಲಿಡಿದು ನಿರ್ಮಲ ಮಲ್ಪುನ ಕಾರ್ಯ. ಪಾವಂಜೆಡು ಗುರುನಡೆ ಗ್ರಾಮದೆಡೆ ಎಣ್ಮೆದುಲೈದ ಎಣ್ಣೆ ಆಧ್ಯಾತ್ಮ ಚಿಂತನದ ಕಾರ್ಯಕ್ರಮ. ವಾರ್ತೆದ ವಿವರ. ರಾಜ್ಯಡು ಸೊರಲಕ್ಕಾದಿನ ಸಿಡಿ ಕೇಸನ್ನು ಕಾನೂನುಗೂ ಸರಿಯಾದ ತನಿಖೆ ಮಲ್ಪುವ ಇಂದಕ್ಕೆ ಕಾಂಗ್ರೆಸ್ ತಕ್ಲಿನ ಪಾಠ ಅಗತ್ಯ ಇಜ್ಜಿಂದ ರಾಜ್ಯದ ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿ ಪಂತೆರ. ಕೇರಳ ವಿಧಾನಸಭೆ ತಾ ಓಟುಗಾದ ಕಾಸರಗೋಡು ಜಿಲ್ಲೆಡು ಪ್ರಚಾರಗು ಬತ್ತಿನ ಆರು ಬಜ್ಪೆ ವಿಮಾನ ತಾಣುಡು ಸುದ್ದಿಗಾರರ ಪಾತಿರಿಯರ. ಕೇರಳ ವಿಧಾನಸಭೆ ತಾ ಓಟು ಏಪ್ರಿಲ್ ಆಚೆಕ್ ನಡಪೆರೆತ್ತದು. ಕಾಸರಗೋಡು ಜಿಲ್ಲೆಡು ಬಿಜೆಪಿದ ಓಟುದ ಪ್ರಚಾರಗೂ ಬತ್ತಿನ ರಾಜ್ಯದ ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿ ಕುಡ್ಲ ಇಮಾನ್ ತಾನುಡು ಸುದ್ದಿಗಾರರ ಪಾತಿರಿಯರು. ರಾಜ್ಯಡು ಸೊರಲಕ್ಕಾದಿನ ಸಿಡಿ ಕೇಸಿನ ಕಾನೂನುಗೂ ಸರಿಯಾದ ತನಿಖೆ ಮಲ್ಪುವ ಎಂದಕ್ಕೆ ಕಾಂಗ್ರೆಸ್ ತಕ್ಲಿನ ಪಾಠ ಅಗತ್ಯ ಇಜ್ಜಿ ಏರು ಎಂಚಿನ ಪಂಡೇರ್ನಲ ಅವು ಎಂಕ್ಲೆಗ್ ಸಂಬಂಧಪಟ್ಟನವು ಅತ್ತು ಈ ದುಂಬು ಕಾಂಗ್ರೆಸ್ ದಕಲು ಮೇಟಿ ಕೇಸ್ಡು ಒಂಜಿ ಕೇಸ್ಲ ಪಾಡ್ತಿಜೆರು ಅಂಚಾದು ಆಕ್ಲೆನ ಪಾತೆರಗೂ ತಾನು ಮಹತ್ವ ಕೊರ್ಪುಜಿಂದು ಆರಪಂಡೇರು. ಎಸ್ಐಟಿಡು ಎಡ್ಡ ಅಧಿಕಾರಿಲು ಉಲ್ಲೆರು ಏರ್ನಲ ಪ್ರಭಾವಗೂ ಬಗ್ಗದು ಕೆಲಸ ಮಲ್ಪನಕ್ಲು ಅತ್ತು ಈ ದುಂಬುಲ ಏತಲ ಸಿಡಿ ಆಡಿಯೋ ವಿಡಿಯೋ ಬೈತಡು ಅವೇನು ಮಾತ ವೈಜ್ಞಾನಿಕ ತನಿಖೆ ನಡಪಾದ ಕೇಸ್ ತನಿಖೆದ ಹಂತಡು ಉಪ್ಪುನಗ ಎಂಚಿನ ಪನಿಯರೆಲ್ಲ ತಾನು ತಯಾರಿಜ್ಜಿ ಬೆಳಗಾವಿಡು ಕೆಪಿಸಿಸಿ ಗುರ್ಕಾರ್ಯರು ಡಿಕೆಶಿ ಕಾರಗ ಜೋಡು ದಕ್ಕದಿಜ್ಜೆರು ಪಿರಾವುಡು ಇತ್ತಿನ ಕಾರಗ ದಕ್ಕದಿಪ್ಪು ಒವ್ವೇ ಎಲ್ಯ ಸಂಗತಿಲ ಇಂಚ ನಡಪೆರ ಬಲ್ಲಿ ಏರು ಮಾತ ಬರ್ಪೆರ ಅಕ್ಲಿಗೆ ಭದ್ರತೆ ಕೊರಡುಂದು ಅಲ್ಪದ ಪೊಲೀಸ್ ಕಮಿಷನರಿಗೂ ತೆರಿಪಾತಂಡು. ಏರು ಕಾನೂನು ಕೈಗೆ ದೆತೊನ್ವೆರ ಅಂಚಿನಕ್ಲಿನ ಮಿತ್ತು ಕ್ರಮ ದೆತೊನ್ಯರೆ ಪಂತನೆಂದು ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿ ಪಂಡೇರು. ಇಲ್ಲ ಅವ್ರಿಗೆ ಎಸ್ದಿಲ್ಲ, ಅದು ಅವ್ರ ಹಿಂದ್ಗಡೆ ಇರುವಂಥ ಕೊನೆಯ ಭಾಗದಲ್ಲಿರುವಂಥದ್ದಕ್ಕೆ ಎಸ್ದಿದ್ದಾರೆ ಅಂತ ರಿಪೋರ್ಟು ಕಮಿಷನರ್ ಕೊಟ್ಟಿದ್ದಾರೆ ಮತ್ತು ಅದು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ನಾನು ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವುದೇ ಒಂದು ಸಣ್ಣ ಘಟನೆಯೂ ಆಗಕೂಡ್ದು, ಸಂಪೂರ್ಣ ಭದ್ರತೆಯನ್ನು ಅವ್ರಿಗೂ ಕೊಡಬೇಕು ಮತ್ತು ಯಾರು ಕಾನೂನನ್ನು ಕೈ ತೆಗೆದುಕೊಳ್ತಾರೆ ಕ್ರಮ ತೆಗೆದುಕೋಬೇಕು ಅಂತ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವ ರೀತಿ ಆ ಥರ ಘಟನೆ ಆಗದಂತೆ ನೋಡ್ಕೊಳ್ತೀವಿ. ಕಾಂಗ್ರೆಸ್ನವರು ಏನು ಹೇಳ್ತಾರೆ ಅಥವಾ ಇನ್ನೊಬ್ಬರು ಏನು ಹೇಳ್ತಾರೆ ಇಂಪಾರ್ಟೆಂಟ್ ಅಲ್ಲ. ಕಾನೂನು ಮತ್ತು ಕ್ರಮಬದ್ಧವಾಗಿ ತನಿಖೆ ಆಗಬೇಕಾಗತ್ತೆ. ಅದು ನಾವು ಮಾಡ್ತೀವಿ. ಯಾರೇನೇ ಹೇಳಿಕೆ ಹೇಳಿದರೂ ಕೂಡ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಕಾಂಗ್ರೆಸ್ನವರಿಂದ ಈ ಹಿಂದೆ ಅವರು ಮೇಟಿಯ ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡ್ರು, ಅವ್ರ ಕೇಸ್ ಸುದ್ದ ಬುಕ್ ಮಾಡಲಿಲ್ಲ. ಹೀಗಾಗಿ ಅವರ ಹೇಳಿಕೆ ನಾನು ಮಹತ್ವ ಕೊಡೋದಿಲ್ಲ. ನಮ್ಮ SIT ಭಾಳ ದಕ್ಷ ಅಧಿಕಾರಿಗಳಿದ್ದಾರೆ. ಕಾನೂನು ಪ್ರಕಾರ ಕ್ರಮಬದ್ಧವಾಗಿಯೇ ಕೆಲಸ ಮಾಡ್ತಾರೆ. ಯಾರ ಒತ್ತಡ ಆಗಲಿ ಪ್ರಭಾವಕ್ಕೆ ಮಣಿದು ಕೆಲಸ ಮಾಡೋದಿಲ್ಲ. ಯಾವ ಹೇಳಿಕೆಗಳು ಕೂಡ ನಮ್ಮ SIT ಟೀಮ್ ಮೇಲೆ ಪ್ರಭಾವ ಬೀರೋದಿಲ್ಲ. ಕ್ರಮಬದ್ಧವಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಈ ಸಂತ್ರಸ್ತೆಯ ಸಹೋದರ ಒಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ಅದರಲ್ಲಿ ಇದ್ದಾರೆ ಅಂತ ನಾನು ಹೇಳಿದ್ನಲ್ಲ. ನಾನು ಏನು ಹೇಳ್ತಾ ಇದ್ದೇನೆ ನಿಮಗೆ, ಹಲವಾರು ವಿಡಿಯೋಗಳು ಬಂದಿದೆ, ಆಡಿಯೋ ಬಂದಿದೆ, CD ಬಂದಿದೆ. ಇವೆಲ್ಲ ತನಿಖೆಗೆ ಒಳಪಡಿಸಿದ್ದೇವೆ. ಅದು ಸೈಂಟಿಫಿಕ್ ತನಿಖೆಗೂ ಕೂಡ ಒಳಪಡಿಸಿದ್ದೇವೆ. ನಾನು ತನಿಖೆ ಹಂತದಲ್ಲಿ ಯಾವುದೇ ವಿಚಾರಗಳನ್ನು ಮಾತನಾಡೋದು ಸರಿಯಲ್ಲ. ಅದರಿಂದ ತನಿಖೆ ಬಗ್ಗೆ ಮಾತನಾಡಲ್ಲ. ಆದರೆ ಒಟ್ಟಾರೆ ತನಿಖೆ ಯಾವುದೇ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿಕೆ. ಪರ್ದು ಕಾರು ಬುಡ್ದು ನೀರಾವರಿ ಇಲಾಖೆದ ಇಂಜಿನಿಯರ್ ಷಣ್ಮುಗಂ ಐತಾರ ಒರಿಯನ ಜೀವದಿತ್ತಿನ ಬೇಜಾರದ ಸಂಗತಿ ಕುಡ್ಲದ ಸರ್ಕಿಟ್ ಹೌಸ್ ಕೈತಲು நடத்தந்து போவந்தித்தின ಎ ಆನಂದ್ ಪನ್ಪುನಾರು ಜೀವ ಕಡೆ ಹೊಂದಿರ. ನೀರಾವರಿ ಇಲಾಖೆದ ಇಂಜಿನಿಯರ್ನು ಪೊಲೀಸರು ಬಂಧನ ಮಲ್ತಿದಿರ. ಅಮಲ್ ತೆತ್ತೊಂದು ಗಾಡಿ ಬುಡ್ದು ಏತೋ ಕಡೆಟ್ ಜನಕುಲೆನ ಜೀವತೆತ್ತಿನ ಸಂಗತಿ ನಡತ್ತಿನೆನು ಕೆಂದುಪ್ಪರ್ ಕುಡ್ಲ ನಗರುಡ್ಲ ಐತಾರ ಇಂಚ ಒರಿಯನ ಜೀವ ಪೋತುಂಡು. ಸರ್ಕ್ಯೂಟ್ ಹೌಸ್ ಕೈತಲ್ ನಡತೊಂದು ಪೋವೊಂದಿತ್ತಿನ ಒರಿಯನ ಮಿತ್ ನೀರಾವರಿ ಇಲಾಖೆದ ಇಂಜಿನಿಯರ್ ಷಣ್ಮುಗಂರೇನ ಕಾರ ಎಡ್ತದುಂಡು ಪೊಲೀಸರು ಅರ್ನ ಬಂಧನ ಮಲ್ತದೆರು. ತೀರ್ನಾರೆನು BSNL ದುಂಬು ಬೇಲೆಡಿತ್ತಿನ ಎಂ ಆನಂದ ಪಂಡು ಗುರ್ತು ಮಲ್ತದೆರು. ಒಡಿಪುಗು ಪೋದು ಪಿರ ಬನ್ನಗ ಸರ್ಕ್ಯೂಟ್ ಹೌಸ್ ಕೈತಲ್
ಬಸರ್ದು ಜತ್ತದ ನಡತೊಂದು ಪೋನಗ ರಭಸುಡು ಬತ್ತಿನ ಕಾರು ಎಡ್ತದು ಆನಂದ ಜೀವ ಬಿಡ್ತೇರು. ಈ ಭಯಂಕರ ದೃಶ್ಯ ಸಿಸಿಟಿವಿಡು ತೋಜಿದಂಡು. ಪರ್ದು ಗಾಡಿ ಬುಡ್ದು ಕಂಡನ್ಯನ ಜೀವದೆತ್ತಿನ ಆರೋಪಿಗ್ ಕಠಿಣ ಶಿಕ್ಷೆ ಆವಡು ಪಂದು ಆನಂದಿರ್ನ ಬೊಡದಿ ಲಲಿತಾ ಪೊಲೀಸ್ ಅಧಿಕಾರಿಲೇಡ ಕೇನುಂದೆರು. ನನ್ನ ಹಸ್ಬೆಂಡ್ ಆನಂದ್ ಅಂತ, ಅವರು ಉಡುಪಿಗೆ ಡುಕ್ಸೇಂಜ್ ಅಂತ ಒಂದು ಕಂಪನಿಯಲ್ಲಿ ಕೆಲಸ ಸೇರಿದ್ರು. ಅಲ್ಲಿಂದ ಮೀಟಿಂಗ್ ಇತ್ತು, ಅಲ್ಲಿಂದ ಬರುವಾಗ ಇಲ್ಲಿ ನಡ್ಕೊಂಡು ಬರುವಾಗ ಯಾವ ಗಾಡಿಯವರು ತುಂಬ ಕುಡ್ದಿದ್ದಾರೆ ಅಂತಿದ್ದಾರೆ. ತುಂಬ ಕುಡ್ದು ಗಾಡಿ ಹೊಡೆದಿದ್ದಾರೆ ಸರ್. ನನಗೆ ಆಗ ಫೋನ್ ಬಂತು ಸರ್, ಹೀಗಾಗಿದೆ ಅಂತ. ಆಗ ಬಂದು ನೋಡುವಾಗ ಪೂರ್ತಿ ಇಲ್ಲ ಸರ್. ಅವ್ರನ್ನ ಯಾವತ್ತೂ ಬಿಡಬೇಕು ಸರ್ ಅಂತ, ಅವ್ರ ಶಿಕ್ಷೆಗೆ ಬೇಕು ಸರ್. ಅವರು ಜೈಲಿಂದ ವಾಪಸ್ ಬರೋದಾಗಿ ಮಾಡಬೇಕು ಸರ್. ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತಗಳನ್ನು ಸಾರ್ದಿನ ಮಧ್ವ ಶಂಕರ ಬೊಕ ರಾಮಾನುಜಾಚಾರ್ಯರಿಗೆ ಸಮಾನವಾದ ಧರ್ಮತಾಪನೆ ಮಲ್ತಿನಾರು ಬ್ರಹ್ಮಶ್ರೀ ನಾರಾಯಣ ಗುರುಕುಲೊಂದು ಕನ್ನಡ ಸಾಹಿತ್ಯ ಪರಿಷತ್ತದ ಮಾಜಿ ರಾಜ್ಯ ಗುರುಕಾರ್ಯರು ಹರಿಕೃಷ್ಣ ಪುನರೂರು ಪಂತೆರ ಕುಡ್ಲ ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಬೊಕ್ಕ ನೀನಾದ ತುಳು ಸಂಸ್ಕೃತಿ ಅಧ್ಯಯನ ಕೇಂದ್ರ ಪಾವಂಚೆಡು ಅಟ್ಟಣೆ ಮಲ್ತಿನ ಆಧ್ಯಾತ್ಮ ಚಿಂತನಾ ಕಾರ್ಯಕ್ರಮ ಉದಿಪನ ಮಲ್ತದ ಆರ್ಪಾತಿರಿಯರ ಪಾವಂಚದ ನಿನಾದ ರಂಗಮಂದಿರಡು ಕುಡ್ಲ ವಿಶ್ವವಿದ್ಯಾನಿಲಯದ ನಾರಾಯಣಗುರು ಅಧ್ಯಯನ ಪೀಠ ಬೊಕ್ಕ ನಿನಾದ ತುಳು ಸಂಸ್ಕೃತಿ ಅಧ್ಯಯನ ಕೇಂದ್ರದ ಜೊತೆ ಸೇರಿಗೆಡು ಕಲ್ಪುನಕ್ಲೆಗಾದ ಗುರು ನಡೆ ಗ್ರಾಮದಡೆ ಕಾರ್ಯಕ್ರಮದ ಲೆಕ್ಕಡು ಗುರು ನಿನಾದ ಎಣ್ಮೆ ತುಲಾಯ್ದ ಎಣ್ಣೆ ಆಧ್ಯಾತ್ಮ ಚಿಂತನಾ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ರಾಜ್ಯ ಗುರುಕಾರ್ಯರು ಹರಿಕೃಷ್ಣ ಪುನರೂರು ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಜಾತಿ ಮತ ಪಂಥ ಭೇದದಂತೆ ವಿಶ್ವಮಾನವ ತತ್ವನು ಸಾರ್ದಿನ ಮಾ ಮೈಮೆದಾರು ನಾರಾಯಣ ಗುರುಕುಲು ಅರೆನ ಸಾಧನೆನು ಜವನ ಜವಂದೆಳಿಗ್ ತೆರಿಪಾದು ಕೊರ್ಪುನ ಕೆಲಸ ನಡಪೊಡು. ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತೊಳೆನು ಸಾರ್ದಿನ ಮಧ್ವಾಚಾರ್ಯರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರಿಗ್ ಸಮಾನವಾದ ಧರ್ಮ ತಾಪನೆಡು ತನ್ಕುಳೆನ ತತ್ವ ಸಿದ್ಧಾಂತೊಳೆಡು ಸಾರ್ದಿನ ನಾರಾಯಣ ಗುರುಕುಲು ಒಂಜಿ ಜಾತಿಗ್ ಮಾತ್ರ ಅತ್ತು ಆರು ಲೋಕುಗು ಸಂದಿನಾರು ಕಲ್ಪನಕುಲು ಆರನ ತತ್ವ ತೆರಿದು ಬದುಕಿಡು ಸೇರ್ಸಾವೋಡು ಪಂದು ಹರಿಕೃಷ್ಣ ಪುನರೂರು ಪಂಡೆರು. ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶನವಾದಂಥ ಕೆಲಸ ಅವರು ಮಾಡಿ ತೋರಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮದು ಭಾರತ ದೇಶ ಹಿಂದೂ ದೇಶ ಅಂತ ಹೇಳ್ತೇವೆ, ಅದನ್ನು ಉಳಿಸುವಂಥ ಒಂದು ಪ್ರಯತ್ನದಲ್ಲಿ ಮಾಡಿದಂಥ ಸಾಧನೆ ಚಿಕ್ಕದಲ್ಲ ಅಂತ ಗುರುಗಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದ್ದಾರೆ. ಇವತ್ತು ಅದರ ಬಗ್ಗೆ ಉಪನ್ಯಾಸಗಳನ್ನು ನೀಡಲಿಕ್ಕಿದ್ದಾರೆ. ಇದನ್ನು ತಿಳಿದುಕೊಂಡು ನೀವು ಮಕ್ಕಳು ಮುಂದಕ್ಕೆ ಇದೇ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವವರು. ಆದ್ದರಿಂದ ಸಂಸ್ಕೃತಿ ಉಳಿಸಿಕೊಳ್ಬೇಕಾದ್ರೆ ಹಿಂದಿನ ತಲೆಮಾರಿನ ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಕೆಲಸ ಆಗಬೇಕು. ಓಂ ಶಾಂತಿ ಅಂತ ಹೇಳಿ ಅಲ್ಲೊಂದು ಮಂತ್ರವನ್ನ ಬರೆಸಿದ್ರು. ಯಾಕೆ? ಯಾವಾಗ ಓಂಕಾರವನ್ನ ಅವರು ಪಠಿಸ್ಲಿಕ್ಕೆ ಶುರು ಮಾಡ್ತಾರ ಅವರ ಮನಸ್ಸು ಮಂತ್ರಮಯವಾಗುತ್ತೆ. ಯಾವಾಗ ಶಾಂತಿ ಇದೆಯಾ ಅಲ್ಲಿ ಸಮರಕ್ಕೆ ಅವಕಾಶನೇ ಇಲ್ಲ. ಅದೊಂದು ಮಹತ್ತರವಾದ ಸಂದೇಶ. ಯಾಕಂತ ಹೇಳಿದ್ರೆ ಎಲ್ಲಿ ಶಾಂತಿ ಇದೆಯಾ ಅಲ್ಲಿ ಗೊಂದಲ ಇಲ್ಲ. ನಿರ್ವೈರಹ ಸರ್ವಭೂತೇಶು. ಯಾವಾಗ ವೈರತ್ವ ಇಲ್ವಾ ಆವಾಗ ಯಾವುದೇ ಕದನಕ್ಕೆ ಕೋಮು ಗಲಭೆಗೆ ಅವಕಾಶನೇ ಇಲ್ಲ. ಅದೊಂದು ಒಂದು ದೊಡ್ಡ ಆಧ್ಯಾತ್ಮಿಕ ಚಿಂತನೆ ನಾರಾಯಣ ಗುರುಗಳು ನಮ್ಮ ಸಮಾಜಕ್ಕೆ ನೀಡಿದಂಥದ್ದು. ಸುರತ್ಕಲ್ ಗೋವಿಂದಾಸ್ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕಿ ಪಲ್ಲವಿ ರಾಜೇಶ್, ಓರಿಯೆಂಟಲ್ ಇನ್ಶೂರೆನ್ಸ್ ಹಿರಿಯ ಬ್ರಾಂಚ್ ಮ್ಯಾನೇಜರ್ ಯಾದವ ದೇವಾಡಿಗ, ಉದ್ಯಮಿ ಸಮಾಜ ಸೇವಕರು ಕಡಂಬೋಡಿ ಮಹಾಬಲ ಪೂಜಾರಿ, ಕಾಟಿಪಳ್ಳದ ಬ್ರಹ್ಮಶ್ರೀ ನಾರಾಯಣಗುರು ಪದವಿ ಪೂರ್ವ ಕಾಲೇಜು ಸಂಚಾಲಕರು ಅರುಣ್ ಕುಮಾರ್, ಪ್ರಿನ್ಸಿಪಾಲರ್ ಉಮೇಶ್ ಕರ್ಕೇರ, ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ನಿರ್ದೇಶಕರು ಡಾ ಗಣೇಶ್ ಅಮೀನ್ ಸಂಕಮಾರ್ ಪಾಲ್ದೆತುಂಡರು.
ರಾಷ್ಟ್ರ ಒರಿಂಡ ಕಲಾವಿದರು ಒರಿಪೆರು ಅಂಚಾದ ಕಲಾವಿದರೆಡ್ದು ದುಂಬು ಯೋಧರಿಗೂ ಮರ್ಯಾದೆ ಸಂದುಳುಂದು ಕಟೀಲು ಮೇಳದ ಪುದರ್ಪೋಯಿ ಸಿರಿವೇಷದಾರು ಬಾಯಾರು ರಮೇಶ್ ಭಟ್ರ ಪಂತೆರ ಮೂಡು ಶೆಡ್ಡೆಡು ಮೂಜನೇ ವರ್ಷದ ಕಟೀಲು ಮೇಳ ಸೇವೆ ಆಟದ ಪುರ್ತುಡು ಆರು ಇರುವೇರು ಯೋಧರನ ಒಟ್ಟುಗೂ ತಮ್ಮನದ ಮರ್ಯಾದೆ ಪಡೆದು ಪಾತಿರಿಗೆರು ವಾಮಂಜೂರು ಮೂಡುಶೆಡ್ಡೆದ ಊರ 10 ಸಂಸ್ಥೆರು ಐತಾರ ಮೂಡುಶೆಡ್ಡೆ ಅಕೇರಿದ ಬಸ್ ಸ್ಟ್ಯಾಂಡ್ದ ಸಾರ್ವಜನಿಕ ಮೈದಾನದ ಶನೀಶ್ವರ ಕಟ್ಟೆ ಕೈತಲು ಮೂಜನೇ ವರ್ಷದ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದ ಸೇವೆ ಆಟ ಶ್ರೀದೇವಿ ಮಹಾತ್ಮೆ ಅಟ್ಟಣೆ ಮಲ್ತದಿತ್ತೆರು ರಂಗಸ್ಥಳಟು ಸಾಧಕರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮಟು ಭಾರತೀಯ ಸೇನೆಡು 18 ವರ್ಷ ಸೇವೆ ಸಂದಾದನ ಮಧುಸೂದನ್ ಬೊಕ್ಕ 17 ವರ್ಷ ಸೇವೆ ಸಂದಾದನ ಕಿಶೋರ್ ಕುಮಾರ್ ಮುಕ್ಳೆಗ್ ತಮ್ಮನದ ಮರ್ಯಾದೆ ಮಲ್ತೆರು ಕಟೀಲ್ ಮೇಳದ ಪುದರಪೋಯಿ ಸಿರಿವೇಶ ಕಲಾವಿದರು ಬಾಯಾರು ರಮೇಶ್ ಭಟ್ರಿಗೂ ತಮ್ಮನದ ಮರ್ಯಾದೆ ಮಲ್ತೆರು ಬಾಯರ್ ರಮೇಶ್ ಭಟ್ರು ಪಾತಿರದು ಸುರೂಕು ಯೋಧರು ಅವೆಡ್ದ ಬೊಕ್ಕ ಕಲಾವಿದರಿಗೆ ತಮ್ಮನ ಮಲ್ತದಿರು ಒಂದು ಎಡ್ಡೆ ವಿಚಾರ ರಾಷ್ಟ್ರ ಒರಿಂಡ ಕಲಾವಿದರು ಒರಿವೆರು ರಾಷ್ಟ್ರ ಒರಿಪುನ ಕೆಲಸನು ಯೋಧರು ಮಲ್ಪುರಿಂದ ಪಂಡೆರು ಯೋಧರನ್ನು ಹಾಗೂ ಕಲಾವಿದರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ನಡೆದಿದೆ. ಮೊದಲಾಗಿ ಯೋಧರು, ಆಮೇಲೆ ಕಲಾವಿದರು. ರಾಷ್ಟ್ರ ಉಳಿದರೆ ಮಾತ್ರವೇ ನಮ್ಮ ಕಲೆ ಈ ರಾಷ್ಟ್ರದಲ್ಲಿ ಉಳಿಯುವುದಕ್ಕೆ ಸಾಧ್ಯ. ಯಾವತ್ತೂ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯ ಮಾತುಗಳನ್ನೇ ಕೇಳಬೇಕೆಂಬುದಾಗಿ ಎಲ್ಲರೂ ತಿಳಿದವರು ಹೇಳಿದ್ದಾರೆ. ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರ ನೀವು. ದೇಶ ಸೇವೆ ಅಂದರೆ ಅದು ವಿಶೇಷವಾದ್ದು. ಇವರನ್ನು ಮಾನಿಸಿದ್ದು ಅಭಿನಂದನೀಯ ವಿಷಯವೆಂಬುದಾಗಿ ಹೇಳುವುದಕ್ಕೆ ನಾನು ಇಚ್ಛೆಪಡುತ್ತಾ ಇದ್ದೇನೆ. ಆಮೇಲೆ ಕಲಾವಿದರು ಕಲೆಯಲ್ಲಿ ತೊಡಗಿಸಿಕೊಂಡು ಕಲೆಯನ್ನು ಬೆಳೆಸಿ ತಾನೂ ಕೂಡ ಬೆಳೆಯುವುದು. ಹಾಗೆ ಇಂತಹ ಕಾಯಕಗಳು, ಇಂತಹ ಕಾರ್ಯಕ್ರಮಗಳು ಇನ್ನೂ ಕೂಡ ನಡೆಯುತ್ತಾ ಬರಲಿ. ಅಂತಹ ಶಕ್ತಿಯನ್ನು ಮಹಾದೇವಿ ನಿಮಗೆ ಕರುಣಿಸಲಿ ಎಂಬುದಾಗಿ ಮಹಾದೇವಿಯಲ್ಲಿ ಪ್ರಾರ್ಥಿಸುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ತುಳು ನಾಟಕ ಬೊಕ್ಕ ಸಿನಿಮಾ ಕಲಾವಿದರು ಭೋಜರಾಜ್ ವಾಮಂಜೂರು ಪಾತಿರ್ತು ಆಟದ ಕಲಾವಿದರಿಗೂ ಮಲ್ತನ ತಮ್ಮನ ಇಡೀ ಯಕ್ಷಗಾನ ರಂಗುಗೂ ಮಲ್ತನ ತಮ್ಮನದ ಮರ್ಯಾದೆಂದು ಪಂಡನ ಆರು ಮೂವರೆಗ್ಲ ಎಡ್ಡೆಪ್ಪು ಬೈಕೆರು. ರಮೇಶ್ ಭಟ್ರು ಬಾಯರ್ ಯಾನು ಎತ್ತೋ ವರ್ಷದಿಂಚ ಪುದರ್ನ ಕೇಂದಿನಿ ಅವಳ ಅರ್ನ ಸಾಧನೆದ ಬಗ್ಗೆ ಪನ್ಪುಣಂದಂಡ ಎತ್ತೋ ವರ್ಷ ಕಲಾ ಸೇವೆ ಐಟಲ ಪ್ರಮುಖವಾದ ದೇವಿ ಮಾತ್ಮೆ ಪ್ರಸಂಗಡು ಶ್ರೀದೇವಿನ ಅಪ್ಪನ ಪಾತ್ರನು ಮಲ್ಪುನಾರು. ಆ ಪೊರ್ತುಡು ತುಯಿನಂಚಿನ ಪ್ರೇಕ್ಷಕರು ದೇವರನ ರೂಪಡು ಕಲಾವಿದನ ತೂಪೇರು. ಅಂಚಾದುಪನಗ ಅಂಚಿನ ಕಲಾವಿದಗೆ ಆಯ್ನಂಚಿನ ಸನ್ಮಾನ ಇಡೀ ಯಕ್ಷಗಾನ ರಂಗೋಗೆ ಆಯ್ನ ಸನ್ಮಾನ ಅಂದ್ಯ ನಿನ್ನೋನು ದಯಪನ್ನಗ ಅಂಚಿನ ಹಿರಿಯ ಕಲಾವಿದರಿನ ಸನ್ಮಾನ ಮಲ್ತಂದಂಡ ಗೌರವ ಮಲ್ತಂದಂಡ ಅಕ್ಲಿಗೆ ನಾತ ಸ್ಫೂರ್ತಿ ಬರ್ಪುಣು ಒಂದು ಇಂಕಲಲ ಯೋಗ ಭಾಗ್ಯ. ಮೂಡುಶೆಡ್ಡಿ ವಿಷ್ಣುಮೂರ್ತಿ ದೇವಸ್ಥಾನದ ರಾಮಚಂದ್ರ ಉಡುಪ, ರಾಮನ ಶೆಟ್ಟಿ ಮುಡಿಪು, ಉಮೇಶ್ ಜೆ, ಮೋಹನ್ ದಾಸ್ ಬಿನ್ನೆರಾದು ಪಾಲ್ದೆತುಂಡೆರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ತೀರ್ಥ ಮೀಪುನ ಜಾಗಿದ ಸುತ್ತಮುತ್ತಲು ತಿರ್ಗಾಟದಕ್ಕಲು ಬೊಡ್ಚಾಂಜಿ ಸುತ್ತಲಿನ ದಕ್ಕದು ಪರಿಸರ ಹಾಳು ಮಲ್ತು ಬಿಡ್ತೀರ. ಇಂದೇನು ಸಾಮಾಜಿಕ ಸೇವಾ ಸಂಘಟನೆಲು ಡಾಕ್ಟರ್ ವೀರೇಂದ್ರ ಹೆಗ್ಡೆರ ಮಾರ್ಗದರ್ಶನಡು ನಿರ್ಮಲ ಮಲ್ತೀರ. 205 ಹೆಚ್ಚು ಜನ ಪಾಲ್ದೆತುಂಡೆರ.
ಇಂಚಿಪ್ಪದ ಕೆಲವು ವರ್ಷಲಿಡು ಪರಿಸರ ಹಾಳು ಮಲ್ಪುನ ಹೆಚ್ಚೊಂದುಂಡು. ಓಲು ತುಂಡಲ ಅವಳು ಪ್ಲಾಸ್ಟಿಕ್ ಪೇಪರ್ ಹೇಸಿಗೆ ಗಲೀಜು ವಸ್ತುಲು ತರಾವರಿ ನಮೂನೆದ ಕುಪ್ಪಿಲು ತೋಜೊಂದುಂಡು. ಸುದೆಬರಿ ಕಡಲಬರಿ ಇಂಚಿನ ಅವೇತೋ ಸೊತ್ತುಲು ಅವಲವಳು ರಾಶಿಪ್ಪುನೇನು ತೂವಲಿ. ಪುಣ್ಯಕ್ಷೇತ್ರ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೂ ಬರ್ಪುನ ಭಕ್ತರಿಗೂ ತೀರ್ಥ ಮಿಪ್ಪುನ ಸ್ಥಾನಗಟ್ಟ ಪನ್ಪುನ ಜಾಗೆ ಇತ್ತದು ಅವಳು ಓಲು ತುಂಡಲ ಪರಿಸರ ಹಾಳಾತಂಡ. ತಿರ್ಗಾಟಗೂ ಬತ್ತಿನಕಲು ಬೊಡ್ಚಾಂತಿ ವಸ್ತುಲೇನು ಒಟ್ರಾಸಿ ದಕ್ಕದು ಸುದೆ ಬರಿ ಹಾಳಾತಂಡ. ಇಂದಿನ ತೂಯಿನ ಸಾಮಾಜಿಕ ಸೇವಾ ಸಂಘಟನೆಲು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ನ ಮಾರ್ಗದರ್ಶನಡು ನಿರ್ಮಲ ಮಲ್ಪುನ ಕಾರ್ಯ ಗುಜತ್ತದು ಎಡ್ಡೆ ಬೇಲೆ ಮಲ್ತಿರ. ಬದುಕ ಕಟ್ಟೋಣ ಪನ್ಪಿ ಸಂಘಟನೆದ ಸದಸ್ಯರು ಐತಾರ ಬೇತೆ ಬೇತೆ ಸಂಘ ಸಂಸ್ಥಲಿನ ಸಾಯದೊಟ್ಟುಗೂ ಧರ್ಮಸ್ಥಳದ ನೇತ್ರಾವತಿ ಸುದೆಟ್ಟು ಬೊಕ್ಕ ಕರೆಬರಿ ಎತ್ತರ ತಗ್ಗುಲಿಡಿತ್ತಿನ ಪರಿಸರ ಹಾಳು ಮಲ್ಪುನ ಸೊತ್ತುಲಿನ ಮಾತಾದೆತ್ತದು ನಿರ್ಮಲ ಮಲ್ತಿರ. ನಿರ್ಮಲ ಮಲ್ಪರೆ ಬೋಡಾಯಿನ ಮಾತಾ ಸಾಧನೊಲಿನ ಅಕ್ಲಿಗೂ ಒದಗಾದಿತ್ತೆರ. ಬೇತೆ ಬೇತೆ ಸಂಘಟನೆಲಿನ 250 ಹೆಚ್ಚು ಜನ ಕಾರ್ಯಕರ್ತರು ಈ ನಿರ್ಮಲದ ಅಭಿಯಾನಡು ಪಾಲ್ದೆತೊಂಡೆರ. ತಾರದ ಕಲ್ಬರಸ ಮಾರ್ಕೆಟ್ಗೆ ಬರಿಯರೆ ಸಜ್ಜಾವನುಂಡು. ಕುಂದಾಪುರ ತಾಲೂಕದ ಜಪ್ತಿಡು ಕಲ್ಬರಸ ದಿಪ್ಪುನ ಸಂಸ್ಕರಣಾ ಘಟಕ ಸುರುಮಲ್ತದಿತ್ತದ 14 ಜನ ಜವಣೆರೆಗೂ 45 ದಿನ ಕಲ್ಪಾಂದುಲ್ಲೆರ. ಒಡಿಪು ಜಿಲ್ಲೆಡು 28 ಜನ ರೈತರು ಸಂಸ್ಥೆಗೂ ಷೇರುದಾರರಾತಿರ. ಇತ್ತೆ ಆ ಬಗೆಟೊಂಜಿ ವರದಿ. ತಾರಾಯಿ ಬುಳಿಗಾರರಿನ ಎಡ್ಡೆಪ್ಪು ಕಾತೋನಿಯರೆ ಬೊಕ್ಕ ತಾರಾಯಿ ಉತ್ಪತ್ತಿಲಿನ ಎಡ್ಡೆ ಬಿಲಕಾದು ಒಡಿಪುಡು ತಾರೆದ ಕಲ್ಬರಸ ಮಾರ್ಕೆಟಿಗೆ ಬರದುಂಡು. ಕುಂದಾಪುರ ತಾಲೂಕದ ಜಪ್ತಿಡು ಕಲ್ಬರಸ ದೆಪ್ಪುರ ಸಂಸ್ಕರಣಾ ಘಟಕ ಸುರುಮಲ್ತದು 14 ಜವನೆರೆಗೂ 25 ದಿನದ ತರಬೇತಿ ಕೊರಂದುಲ್ಲೆರು. ತಾರೆಗೆ ಏರುನ ಕೊಂಬುಗು ಕಟ್ಟದು ಐಸ್ ಬಾಕ್ಸ್ ಜೋಡ್ಸಾವನ ದಿನಕ್ಕೂ 2 ಸರ್ತಿ ಕಲ್ಬರಸ ದೆತ್ತದು ಹಾಳಾವಂದು ನಂಚ ಕಾತೋನ ತರಬೇತಿ ಕೊರಂದುಂಡು. ಇತ್ತೆ ಒಡಿಪು ಜಿಲ್ಲೆಡು 28 ಜನ ರೈತರು ಸಂಸ್ಥೆಗೆ ಷೇರುದಾರರಾದಿತ್ತದು ಬರ್ಪುನ 5 ವರ್ಷಡು 5,000 ಕುಟುಂಬ ಸೇರಿರುವುಂಡು. ಉಡುಪಿ ಜಿಲ್ಲೆಯಲ್ಲಿ ಕಲ್ಪರಸದ ತಂತ್ರಜ್ಞರ ತರಬೇತಿ ಮುಕ್ತಾಯ ಹಂತಕ್ಕೆ ತಲುಪಿದೆ. ಕಲ್ಪರಸವನ್ನು ತೆಗೆಯೋದಕ್ಕೆ ಒಂದು ತಂಡವನ್ನು ತಯಾರು ಮಾಡಿದ್ದೇವೆ. ಉಡುಪಿ ಕಲ್ಪರಸ ಕೋಕೋನಟ್ ಆ್ಯಂಡ್ ಆಲ್ ಸ್ಪೈಸಸ್ ಪ್ರೊಡ್ಯೂಸರ್ ಕಂಪನಿ ಮೂಲಕ ಅಬಕಾರಿ ಇಲಾಖೆಯ ಪರವಾನಗಿಯನ್ನು ಪಡೆದು CPCRI ಕಾಸರಗೋಡಿನ ತಂತ್ರಜ್ಞಾನದೊಂದಿಗೆ ಈಗ ನಾವು ಕಲ್ಪರಸವನ್ನು ಟ್ಯಾಪಿಂಗ್ ಮಾಡ್ತಾ ಇದ್ದೇವೆ. ಕಲ್ಪರಸ ತೆಂಗಿನ ಮರದಿಂದ ಅದರ ಹೊಂಬಾಳೆಯಿಂದ ತೆಗೆಯುವಂಥ ಒಂದು ಒಳ್ಳೆಯ ಜೀವರಸ. ಈ ಹೊಂಬಾಳೆ ಅರಳೋದಕ್ಕಿಂತ ಮುಂಚೆ ಅದನ್ನು ಕಟ್ಟಿ ಅದರಿಂದ ರಸವನ್ನು ತೆಗೆಯೋದ್ರ ಮೂಲಕ ಒಂದು ಆರೋಗ್ಯದಾಯಕವಾದ ಪಾನೀಯವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ತೆಂಗು ಬೆಳೆಗಾರ ರೈತರಿಗೆ ಕನಿಷ್ಠ ಒಂದು 8 ಮರದಿಂದ 1-1.5 ಲಕ್ಷ ರೂಪಾಯಿ ಹೆಚ್ಚುವರಿ ಆದಾಯವನ್ನು ವಾರ್ಷಿಕವಾಗಿ ಕೊಡ್ಬೋದು ಅಂತ. ಇನ್ನೊಂದು ಭಾಗವಾಗಿ ಒಂದಷ್ಟು ಉದ್ಯೋಗ ಅವಕಾಶ ಈ ಯೋಜನೆಯಲ್ಲಿ ಸಿಗ್ತದೆ ಅನ್ನೋದು ನಮ್ಮ ಕಲ್ಪನೆಯಾಗಿದೆ. ಈ ಎಲ್ಲ ಯೋಚನೆಗಳೊಂದಿಗೆ ಭಾರತೀಯ ಕಿಸಾನ್ ಸಂಘದ ಮಾರ್ಗದರ್ಶನದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕಲ್ಪರಸದ ಟ್ಯಾಪಿಂಗ್ ಈಗ ಪ್ರಾರಂಭ ಆಗಿದೆ. ಸದ್ಯದಲ್ಲಿ ಅದರ ಮಾರುಕಟ್ಟೆ ಓಪನ್ ಆಗಲಿಕ್ಕಿದೆ. ಗ್ರಾಹಕರು ಅದರ ಸವಿಯನ್ನು ಪಡೆದು ಹೆಚ್ಚು ರೈತರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದು ನಮ್ಮ ವಿನಂತಿಯಾಗಿದೆ. ಒಂಜಿ ರೈತ ಕುಟುಂಬಗೂ ಎನ್ಮ ತಾರಲೆಡ್ದು ಮಾತ್ರ ಕಲ್ಬರಸ ದೆಪ್ಪುನ ಅವಕಾಶ ಉಂಡು. ಒಂಜಿ ತಾರೆಡ್ದು ನಿಚ್ಚಲ 2 ಲೀಟರ್ ಚೀಪೆ ರಸ ತಿಕ್ಕೊಂಡು ವರ್ಷಗೂ ಎಡ್ಮ ತಾರೆಡ್ದು 5,000 ಲೀಟರ್ ರಸ ಜತ್ತಂಡ ಸುಮಾರು 1 ಲಕ್ಷ ರೂಪಾಯಿ ಆದಾಯ ಬರ್ಪುಡು. ಕಲ್ಬರಸ ದೆಪ್ಪುನ ಎಡ್ಡೇನ ತೆರಿನ ಜವನೆರು ಲೀಟರ್ಗೆ 25 ರೂಪಾಯಿ PF ESI ಸೌಕರ್ಯದ ತೊನೆಯರೆ ಉಳ್ಳೇರು. ಗ್ರೀನ್ ಟೀ ಶರ್ಟ್ ಪಾಡ್ನಕ್ಲು ಗ್ರೀನ್ ಕಾಲರ್ ಜಾಬ್ ಮಾಡ್ತದೆ ತಿಂಗಳಿಗೂ 1/2 ಲಕ್ಷ ರೂಪಾಯಿದತ್ತು ಬೆನಿಯರೆ ಉಳ್ಳೇರು. ನಾವು ಮೊದಲು ರೈತರ ತೋಟಕ್ಕೆ ಹೋಗಿ ಒಬ್ಬ ರೈತರಿಗೆ 8 ಮರ ಅಂತ ಹೇಳಿದ್ದಾರೆ. ಹಾಗೆ ಅದರಲ್ಲಿ ಅವರು ತೋಟದಲ್ಲಿರುವ ಒಳ್ಳೆಯದಾದಂಥ 8 ಮರವನ್ನು ನಾವು ಚಾಯ್ಸ್ ಮಾಡಿ ಅದರಲ್ಲಿ ಮರವನ್ನು ಚಾಯ್ಸ್ ಮಾಡಿ ಮೇಲೆ ಹೋಗಿ ನೋಡಬೇಕು. ಅದರಲ್ಲಿ ಕೊನೆ ಸೆಲೆಕ್ಟ್ ಮಾಡಬೇಕು. ಒಳ್ಳೆಯದು ಕೊನೆ ಸೆಲೆಕ್ಟ್ ಮಾಡುವಾಗ ನಾವು ಮೊದಲ ಕೊನೆ ಕಟ್ಟಬೇಕಿದ್ರೆ 3ನೇ ಕೊನೆ ಅಂದರೆ 2ನೇದು ಬಿಟ್ಟು 3ನೇ ಕೊನೆ ಜಸ್ಟ್ ಏನು ಸಿಂಗಾರ್ ಜಸ್ಟ್ ಓಪನ್ ಆಗಿರ್ಬೇಕು, ಹೊರಗೆ ಬಂದಿರಬೇಕು. ಹಾಗೆ ಆ ಮೊದಲ ಕೊನೆಯನ್ನು ಕಟ್ತೇವೆ. ನಾವು ಕಟ್ಟಕ್ಕಿದ್ರೆ ಮುಂಚೆ ಅದಕ್ಕೆ ನಾವು ಮಸಾಜ್ ಅಂತ ಹೇಳ್ತೇವೆ. ಕೈಯಲ್ಲಿ ಮಸಾಜ್ ಮಾಡಿ ಅಂದರೆ ಟೆಂಪ್ಟ್ ಆಗಬೇಕಂತ ಅದು. ಆಮೇಲೆ ಅದನ್ನು ಬಳ್ಳಿಯಲ್ಲಿ ಸುಮಾರು 3 ಬೆಟ್ಟು ಗ್ಯಾಪ್ ಬಿಟ್ಟು
ತಲೆಯವರೆಗೂ ಕಟ್ತಾ ಬರ್ತೇವೆ. ಹಾಗೆ ಕಟ್ತಾ ಬಂದು ಅದನ್ನು ಒಂದು ದಿನ ಬಿಟ್ಟು ತಲೆಯನ್ನು ಕಟ್ ಮಾಡ್ತೇವೆ. ಕಟ್ ಮಾಡಿ ಅದಕ್ಕೆ ಹೊಡೆಯುವುದೊಂದು ಸಾಧನ ಇದೆ, ಮರದ ಸಾಧನ. ಅದರಿಂದ 25 ಪೆಟ್ಟನ್ನು ಹೊಡಿತೇವೆ. ಯಾವುದೇ ಬಿಸಿಲು ಮತ್ತು ಗಾಳಿಗೆ ತಾಗದಿರೋದ್ರಿಂದ ಅದು ಕಲ್ಪರಸ ಆಗಿ ಉಳಿತದೆ. ಅದನ್ನು ನಾವು ಪ್ರತಿದಿನ ಬೆಳಿಗ್ಗೆ ಸುಮಾರು ಒಂದು 9:30 ಒಳಗೆ ಎಲ್ಲ ಮರ ಆಗ್ತದೆ. 8 ಗಂಟೆಗೆ ಶುರು ಮಾಡಿದರೆ 9:30 ಒಳಗೆ ಅಷ್ಟು ಮರದವನ್ನು ತೆಗೆದು ಡೀಪ್ ಫ್ರಿಜ್ಜಲ್ಲೇ ಇಡ್ತೇವೆ. ಕಲ್ಬರಸ ದೆಪ್ಪುರ ಬಗೆಟ್ ಕಲ್ತನಕುಲು ನಿಚ್ಚಲ రెడ్ ಅತ್ತಂಡ ಮೂಜಿ ಸರ್ತಿ ಕಲ್ಬರಸ ಜೆಪ್ಪುನವಲಿ ಪ್ರತಿಯೊಂಜಿ ಗ್ರಾಮಡು 30 ಜನ ರೈತರಿನ ಸಹಕಾರ ಸಂಘ ಕಟ್ಟಂಡ ಪ್ರಧಾನಿ ಮೋದಿ ಪಂಡನಂಚ ರೈತರಿನ ಆದಾಯ 2 ಪಾಲು ಕಡಪುಂಡು. ಅಬಕಾರಿ ಇಲಾಖೆದ ಸಮಸ್ಯೆ ಇಜ್ಜಿಂಡ ರೈತರಿನ ಬದುಕು ಬಂಗಾರ ಆಯರೆ ಉಂಡು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಲಿನ ಸಿಸ್ಟರ್ ದಿ ಲೆಕ್ಕುಡು ಕುಡ್ಲಾ ನಗರ ಸಮಿತಿ ಅಂಗಾರೆ ಕುಡ್ಲಾ ಕೊಡಿಯಾಲ್ ಬೈಲ್ PVS ಸೆಂಟನರಿ ಬಿಲ್ಡಿಂಗ್ ಐನ್ನೆ ಮಾಳಿಕೆಡು ಕಾಡೆ 10 ಗಂಟೆಗೂ ಕೊರೋನಾ ಬೊಕ್ಕ ವ್ಯಸನ ಜಾಗೃತಿ ಅಭಿಯಾನ ದೀವೊಂದುಂಡು. ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕಾರ್ಯಕ್ರಮ ಉದಿಪನ ಮಲ್ಪುವೆರ. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರ್ನ 50ನೇ ವರ್ಷದ ಜನ್ಮ ದಿನಾಚರಣೆ ಷಷ್ಠಬ್ದಿ ಸಂಭ್ರಮ ಆದ ಒಡಿಯೂರುಡು ನಡಪೆರೆಯುತ್ತದೆ. ಆಲೆಕ್ಕುಡು ಕಾರ್ಯಕ್ರಮದ ಕುಡ್ಲಾ ನಗರ ಸಮಿತಿ ಬೇತೆ ಬೇತೆ ಕಾರ್ಯಕ್ರಮಲಿನ ಅಟ್ಟಣೆ ಮಲ್ತದಿತ್ತದ. ಕುಡ್ಲಾ ಕೊಡಿಯಾಲ್ ಬೈಲ್ದ PVS ಸೆಂಟನರಿ ಕಟ್ಟುವಣದ 5ನೇ ಮಾಳಿಗೆಡು ಅಂಗಾರೆ ಕಾಂಡೆ 10 ಗಂಟೆಗೂ ಕೊರೋನಾ ಬೊಕ್ಕ ವ್ಯಸನ ಜಾಗೃತಿ ಅಭಿಯಾನ ನಡಪೆರುಂಡು. ಕುಡ್ಲಾ ಪೊಲೀಸ್ ಕಮಿಷನರ್ ಕಾರ್ಯಕ್ರಮವನ್ನು ಉದಿಪನ ಮಲ್ಪೇರ. ಒಡಿಯೂರು ಗುರುದೇವಾನಂದ ಸ್ವಾಮೀಜಿಯರು ಆಶೀರ್ವಚನ ಕೊರ್ಪೇರ. ಷಷ್ಠಬ್ದಿ ಸಂಭ್ರಮ ಕುಡ್ಲಾ ನಗರ ಸಮಿತಿ ಗುರ್ಕಾರ್ಯರು ಪುಷ್ಪರಾಜ್ ಜೈನ್ ಗುರ್ಕಾರ್ಮಿ ವಹಿಸುವೇರ. ಹಿರಿಯ ವೈದ್ಯರು ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಜಾಗೃತಿ ಉಪನ್ಯಾಸ ಕೊರ್ಪೇರೆಂದು ಸಮಿತಿ ತೆರಿಪಾದನ. ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ವರ್ಷಾದಿ ಮಹಾಸಭೆ ಐತಾರ ಕುಡ್ಲದ ಕೇರಳ ಸಮಾಜಂ ಕಟ್ವಣದ ಸಭಾಂಗಣಡು ನಡೆತನ. ಗುರ್ಕಾರ್ಯರು ಲೋಹಿತ್ ಕುಮಾರ್ ಪಜೀರ್ ಗುರ್ಕಾರ್ಮಿಡ ನಡೆತಿನ ಸಭೆಟ್ 2021-2022ನೇ ಸಾಲಿಗೆ ಹೊಸ ಗುರ್ಕಾರ್ಯರಾದ ಬ್ರಿಜೇಶ್ ಅಂಚನ್, ಒತ್ತು ಗುರ್ಕಾರ್ಯರಾದ ಸುದರ್ಶನ್ ಮೂಡ್ಶೆಡ್ಡೆ, ಕಾರ್ಯಂತಿರಾದ ಸುದರ್ಶನ್ ಸುವರ್ಣ ಅಧಿಕಾರದೆ ತೊಂಡೆರ. ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ವರ್ಷಾದಿ ಮಹಾಸಭೆ ಐತಾರ ಕೇರಳ ಸಮಾಜಂ ಸಭಾಭವನಡು ನಡೆತಂಡು. 2013-2020 ಬೊಕ್ಕ 2021ನೇ ಸಾಲದ ಗುರ್ಕಾರ್ಯರಾದಿತ್ತಿನ ಲೋಹಿತ್ ಕುಮಾರ್ ಪಜೀರ್ ಗುರ್ಕಾರ್ಮೆಡ್ ನಡತಿನ ಸಭೆಟ್ ವರ್ಷಾದಿ ಲೆಕ್ಕಪತ್ರ ದುಂಬುದೀದು 2021-22ನೇ ಸಾಲಿಗೆ ಹೊಸ ಪದಾಧಿಕಾರಿಲೇನು ಆಜತಂಡು. ಹೊಸ ಗುರ್ಕಾರ್ಯರಾದ ಬ್ರಿಜೇಶ್ ಅಂಚನ್, ಒತ್ತು ಗುರ್ಕಾರ್ಯರಾದ ಸುದರ್ಶನ್ ಮೂಡುಶೆಡ್ಡೆ, ಕಾರ್ಯಂತೆರಾದ ಸುದರ್ಶನ್ ಸುವರ್ಣ, ಕೋಶಾಧಿಕಾರಿಯಾದ ಅಧಿಕಾರ ತೆತ್ತೊಂಡೆರು. ಓಪತಿಮಾಲೆ ಸಾಹಿತ್ಯ ಬೂಕ್ ಬರೇನ ರಘುನಾಥ್ ಎಂ ವರ್ಕಾಡಿ ಬೊಕ್ಕ ಕಟೀಲ್ ಮೇಳೋದ ಪುದರ್ ಪೋಯಿ ಕಲಾವಿದರು ಅರುಣ್ ಕೋಟ್ಯಾನೆರೆಗ್ ಮಹಾಸಭೆಟ್ ಮರ್ಯಾದೆ ಸಂದಾಯ್ತ ಮಲ್ತೆರು. ನಾರಾಯಣ್ ಗುರು ಯುವ ವೇದಿಕೆದ ಸಲಹಾ ನಿರ್ದೇಶಕರಾಯನ ನೀಲಯ್ಯ ಎಂ ಅಗರಿ, ಪ್ರೊಫೆಸರ್ MS ಕೋಟ್ಯಾನ್, ಸುಧಾಕರ್ ಕರ್ಕೇರ, ಈತ್ನೇಟ ಕಾರ್ಯಂತೆರಾದಿತ್ತಿನ ಕಿಶೋರ್ ಸುಜೀರ್, ವೇದಿಕೆದ ಮಾಜಿ ಗುರ್ಕಾರ್ಯರು ದೇವದಾಸ್ ಆಯರೆಮಾರ್, ಶಿವರಾಜ್ ಸರ್ವ ಸದಸ್ಯರು ಮಹಾಸಭೆಟ್ ಪಾಲ್ದೆತೊಂಡೆರು. ವಾಮಂಜೂರು ಮೂಡುಶೆಡ್ಡೆದ ಊರ 10 ಸಂಸ್ಥೆರೆಡ್ದು ಐತಾರ ಮೂಡುಶೆಡ್ಡೆದ ಅಕೇರಿದ ಬಸ್ ಸ್ಟ್ಯಾಂಡ್ ಸಾರ್ವಜನಿಕ ಮೈದಾನದ ಶನೀಶ್ವರ ಕಟ್ಟೆ ಕೈತಲು ಕಟ್ಟೀಲು ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಅಟ್ಟಣೆ ಮಲ್ತದಿತ್ತಿರ. ಆಟದ ಒಂಜಿ ಪೊರ್ಲು ಇತ್ತೆ ನಿಕ್ಲೆನ ಕಣ್ಣದುಂಬುಗೋ.
ನಿಮ್ಮ ಪಾಲಿಗೆ ಕಷ್ಟ ಬಂದಿತು ಎಂದಾದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ನಿಮ್ಮಿರುವರ ಅಪೇಕ್ಷೆಯಂತೆ ನಿಮ್ಮ ಶಿರವನ್ನು ಈ ಮಹಾರ್ಣವದ ಮೇಲೆ ಕಡಿದೆ ಅಂತಾದರೆ ಇದು ರುಧಿರಾರ್ಣವವಾದೀತು, ರಕ್ತಸಾಗರವಾದಿ. ಹಾಗಾಗದಂತೆ ತಡೆಯುವುದಕ್ಕೆ ಬೇಕಾಗಿ ನನ್ನ ಜಗ್ಗಾ ಪ್ರದೇಶವನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸಿ ಅದರ ಮೇಲೆ ನಿಮ್ಮ ಶಿರಸ್ಸನ್ನಿತ್ತು ಕಡಿದು ಮುಕ್ತಿ ಕರುಣಿಸ್ತೇನೆ. ಹೀಗೆ ಬನ್ನಿ. ಏನಿಲ್ಲ, ಹೋಗಿ ಗಾಳಿ ಹಾಕಿದೆ. ನಿಮ್ಮ ಗಂಡ ಮಲಗಿದಲ್ಲೇ ಇಷ್ಟು ಉದ್ದ ಹೊರಗೆ ಹಾಕಿದ್ದಾರೆ. ನಾಲಿಗೆ ಶಿವ ರಕ್ತಕಾರಿ. ನಿಮ್ಮ ಗಂಡ ಪ್ರಾಣ ಬಿಟ್ಟು ಸಾಕ್ರೆ. ನನ್ನ ಮಗನನ್ನು ಕರೆಯುತ್ತೇನೆ. ಮಗನೇ ಮಹೇಶ, ಪಾಗಂಡ. ಸತ್ತವರಿಗೆ ಹತ್ತರೆ ಅವರು ಮತ್ತೆ ಜೀವ ಬರಮ್ಮ. ಸರ್ವತಾ ಇಲ್ಲ. ನನ್ನ ಅಪ್ಪನ ಪಾಠಕ್ಕೆ ನೀವೆಲ್ಲವರು ಜಯಘೋಷ ಮಾಡುತ್ತಿರುವಂತೆಯೇ ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಮೂಢಮಹಿಷನ ವಧೆಗಾಗಿ ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ. ಇನ್ನು ಮುಂದೆ ನೇರವಾಗಿ ಸ್ವರ್ಗಲೋಕರು ಸೇರು, ವೈಭವರಿಂದ ರಾಜ್ಯಭಾರ ಮಾಡು. ನಿಮಗೆಲ್ಲ ಶುಭವಾಗಲಿ. ಭದ್ರಂ ಶುಭಂ ಮಂಗಲಂ. ಇತೆ ಕುಡೋರೇನಿತ ಮಲ್ಲಸುದ್ದಿಲು ರಾಜ್ಯದ ಸೊರಲಕ್ಕಾದಿನ ಸಿಡಿ ಕೇಸನ್ನು ಕಾನೂನಿಗೂ ಸರಿಯಾದ ತನಿಖೆ ಮಲ್ಪುವ ಇಂದಕ್ಕೆ ಕಾಂಗ್ರೆಸ್ ತಗಲಿನ ಪಾಠ ಅಗತ್ಯ ಇಜ್ಜಿ ಬಜ್ಪೇಡು ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿ. ಪರ್ದು ಅಮಲುಡು ಕಾರು ಬುಡ್ದು ಒರಿಯನ ಜೀವದೆತ್ತಿನ ನೀರಾವರಿ ಇಲಾಖೆದ ಇಂಜಿನಿಯರ್ ಷಣ್ಮುಗಂ ಜೀವ ಕಳೆಯೊನ್ನಾರ ಎ ಆನಂದ್ ಪೊಲೀಸರಿಡಿದು ಷಣ್ಮುಗಂ ಬಂಧನ. ಧರ್ಮಸ್ಥಳದ ನೇತ್ರಾವತಿ ತೀರ್ಥ ಮೀಪುನ ಜಾಗೆ ಸುದೆಟ್ಟು ಸೇವಾ ಸಂಘಲಿಡಿದು ನಿರ್ಮಲ ಮಲ್ಪುನ ಕಾರ್ಯ. ಪಾವಂಜೆಡು ಗುರುನಡೆ ಗ್ರಾಮದೆಡೆ ಎಣ್ಮೆದುಲೈದ ಎಣ್ಣೆ ಆಧ್ಯಾತ್ಮ ಚಿಂತನೆದ ಕಾರ್ಯಕ್ರಮ. ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ನನ್ನ ಎಲ್ಲ ಇತ್ತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.